ವಿಸಿಟ್ ತುಳು ಚಾನೆಲ್ಗೆ ಸ್ವಾಗತ. ಹೋದ ವಾರ ನಾವು ತುಳುವಿನಲ್ಲಿ ಸರ್ವನಾಮಗಳನ್ನು ಕಲಿತಿದ್ದೇವೆ. ಇವತ್ತು ತುಳುವಿನಲ್ಲಿ ಪ್ರಥಮ ಮತ್ತು ದ್ವಿತೀಯ ವಿಭಕ್ತಿಗಳನ್ನು ಕಲಿಯೋಣ. ಮೊದಲಿಗೆ ಕರ್ತೃವಿಭಕ್ತಿ. ಕನ್ನಡದಲ್ಲಿ ಕರ್ತೃವಿಭಕ್ತಿ ಪ್ರತ್ಯಯಗಳು ನು ಮತ್ತು ಉ. ಅದೇ ರೀತಿ ತುಳುವಿನಲ್ಲಿ ಕರ್ತೃವಿಭಕ್ತಿ ಪ್ರತ್ಯಯಗಳು ಎ ಮತ್ತು ಓ. ಎ ಪ್ರತ್ಯಯವನ್ನು ಕೇವಲ ಅ ಅಕ್ಷರದಿಂದ ಕೊನೆಗೊಳ್ಳುವ ಪುಲ್ಲಿಂಗ ಏಕವಚನ ನಾಮಪದಗಳಿಗೆ ಸೇರಿಸಲಾಗುತ್ತದೆ. ಉದಾಹರಣೆಗೆ, ರಾಮ ಎಂಬ ನಾಮಪದವು ತುಳುವಿನಲ್ಲಿ ರಾಮೆ ಆಗುತ್ತದೆ, ಕನ್ನಡದಲ್ಲಿ ರಾಮನು. ಆದರೆ ಮಾತನಾಡುವ ಕನ್ನಡದಲ್ಲಿ ನು ಪ್ರತ್ಯಯವನ್ನು ಕೈಬಿಟ್ಟು ಕೇವಲ ರಾಮ ಎಂದೇ ಹೇಳುತ್ತಾರೆ. ತುಳುವಿನಲ್ಲಿ ರಾಮೆ ಎಂದೇ ಹೇಳಬೇಕು. ಅದೇ ರೀತಿ ಓ ಪ್ರತ್ಯಯವನ್ನು ಕೇವಲ ಆ ಅಕ್ಷರದಿಂದ ಕೊನೆಗೊಳ್ಳುವ ನಪುಂಸಕ ಏಕವಚನ ನಾಮಪದಗಳಿಗೆ ಸೇರಿಸಲಾಗುತ್ತದೆ. ಉದಾಹರಣೆಗೆ, ಮರ ಎಂಬ ನಾಮಪದವು ತುಳುವಿನಲ್ಲಿ ಮರೋ ಆಗುತ್ತದೆ, ಕನ್ನಡದಲ್ಲಿ ಮರವು. ಆದರೆ ಮಾತನಾಡುವ ಕನ್ನಡದಲ್ಲಿ ಉ ಪ್ರತ್ಯಯವನ್ನು ಕೈಬಿಟ್ಟು ಕೇವಲ ಮರ ಎಂದೇ ಹೇಳುತ್ತಾರೆ. ಅದೇ ರೀತಿ ತುಳುವಿನಲ್ಲಿ ಕೂಡ ಮರ ಅಥವಾ ಮರೋ ಎರಡೂ ಕೂಡ ಉಪಯೋಗಿಸಲ್ಪಡುತ್ತದೆ. ಇತರ ನಾಮಪದಗಳಿಗೆ ಯಾವುದೇ ಪ್ರತ್ಯಯ ಸೇರಿಸಲಾಗುವುದಿಲ್ಲ. ನಾವು ಈಗಾಗಲೇ ಕಲಿತಿರುವ ಎಲ್ಲ ಸರ್ವನಾಮಗಳು ಕರ್ತೃಕಾರಕ ಪದಗಳ ರೂಪದಲ್ಲಿವೆ. ಹಾಗಾಗಿ ಅವುಗಳಿಗೆ ಯಾವುದೇ ಪ್ರತ್ಯಯವನ್ನು ಸೇರಿಸುವ ಅಗತ್ಯವಿಲ್ಲ. ನಾವು ಹೋದ ವಾರ ಕಲಿತ ಸರ್ವನಾಮಗಳನ್ನು ಇನ್ನೊಮ್ಮೆ ನೋಡುವ. ಯಾನು ನಮ್ಮ, ಎಂಕುಲು ಈ, ಈರು, ನಿಕ್ಕುಲು ಇಂಬೆ, ಆಯೆ, ಮೋಲು, ಆಲು, ಮೊಕುಲು, ಅಕುಲು, ಮೇರು, ಆರು, ಉಂದು, ಔ, ನೇಕುಲು, ಐಕ್ಕುಲು. ಈಗ ಕರ್ತೃವಿಭಕ್ತಿಯಲ್ಲಿ ಕೆಲವು ವಾಕ್ಯಗಳನ್ನು ರಚಿಸೋಣ. ರಾಮೆ ಬತ್ತೆ, ರಾಮನು ಬಂದನು. ಮರ ಅಥವಾ ಮರೋ ಬೂರುಂಡು, ಮರ ಬಿದ್ದಿತು. ಅಪ್ಪೆ ಲೆತ್ತಲ್, ತಾಯಿ ಕರೆದಳು. ಅಕುಲು ಪೋಯೆರು, ಅವರು ಹೋದರು. ಆಯೆ ಒರಿ ಬುದ್ಧಿವಂತೆ, ಅವನು ಒಬ್ಬ ಬುದ್ಧಿವಂತನು. ಇಲ್ಲಿ ಎ ಪ್ರತ್ಯಯವನ್ನು ಸೇರಿಸಿರುವುದರಿಂದ ಬುದ್ಧಿವಂತೆ ಎಂಬ ಪದವು ಪುಲ್ಲಿಂಗ ಏಕವಚನ ನಾಮಪದ ಎಂದು ತಿಳಿದುಬರುತ್ತದೆ. ಇದರ ಸ್ತ್ರೀಲಿಂಗ ರೂಪ ಬುದ್ಧಿವಂತೆದಿ ಮತ್ತು ಬಹುವಚನ ರೂಪ ಬುದ್ಧಿವಂತೆರ್. ಅಂದರೆ ಬುದ್ಧಿವಂತೆ ಅಂದರೆ ಕನ್ನಡದಲ್ಲಿ ಬುದ್ಧಿವಂತನು, ಬುದ್ಧಿವಂತೆದಿ ಅಂದರೆ ಕನ್ನಡದಲ್ಲಿ ಬುದ್ಧಿವಂತಳು, ಬುದ್ಧಿವಂತೆರ್ ಅಂದರೆ ಕನ್ನಡದಲ್ಲಿ ಬುದ್ಧಿವಂತರು. ಒಂದು ಮರ ಅಥವಾ ಮರೋ, ಇದು ಮರ. ಆರು ದೇವೆರು, ಅವರು ದೇವರು. ಸರಿ, ಇವಿಷ್ಟು ಕರ್ತೃವಿಭಕ್ತಿ. ಈಗ ಕರ್ಮವಿಭಕ್ತಿಯನ್ನು ಕಲಿಯೋಣ. ಕರ್ಮವಿಭಕ್ತಿ ಪ್ರತ್ಯಯವು ನು ಆಗಿದೆ. ಕನ್ನಡದಲ್ಲಿ ಅನ್ನು, ತುಳುವಿನಲ್ಲಿ ನು. ಯಾವುದೇ ನಾಮಪದಗಳಿಗೆ ನು ಪ್ರತ್ಯಯವನ್ನು ಸೇರಿಸಿದರೆ ಅದು ಕರ್ಮಕಾರಕ ಆಗುತ್ತದೆ. ಮೊದಲಿಗೆ ನಾವು ಈಗಾಗಲೇ ಕಲಿತಿರುವ ಸರ್ವನಾಮಗಳನ್ನು ಕರ್ಮವಿಭಕ್ತಿಯಲ್ಲಿ ಹೇಗೆ ಬದಲಾಯಿಸಿದೆಂದು ಕಲಿಯೋಣ. ನಾವು ಈಗ ಕಲಿತಿರುವ ಎಲ್ಲ ಸರ್ವನಾಮಗಳು ಕರ್ತೃವಿಭಕ್ತಿಯಲ್ಲಿವೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಇತರ ವಿಭಕ್ತಿಗಳಲ್ಲಿ ವಿಭಕ್ತಿ ಪ್ರತ್ಯಯ ಸೇರಿಸುವ ಮೊದಲು ಈ ಪದಗಳು ಸ್ವಲ್ಪ ಮಟ್ಟಿಗೆ ಬದಲಾಗುತ್ತವೆ. ಇದನ್ನು ಇಂಗ್ಲಿಷ್ನಲ್ಲಿ ಆಬ್ಲಿಕ್ ಕೇಸ್ ಅಂತ ಕರೆಯುತ್ತಾರೆ. ಕನ್ನಡದಲ್ಲಿ ಹೇಗೆ ನಾನು, ನೀನು, ನಾವು ಎಂಬುದು ಇತರ ವಿಭಕ್ತಿ ಪ್ರತ್ಯಯ ಸೇರಿಸುವ ಮೊದಲು ನನ್, ನಿನ್, ನಮ್ ಎಂದೆಲ್ಲ ಬದಲಾಗುತ್ತದೆ. ಹಾಗೆಯೇ ತುಳುವಿನಲ್ಲಿ ಕೂಡ ಈ ಪದಗಳು ಬದಲಾಗುತ್ತವೆ. ಯಾನು ಎಂಬುದು ಇತರ ವಿಭಕ್ತಿಗಳಲ್ಲಿ ಪ್ರತ್ಯಯಗಳನ್ನು ಸೇರಿಸುವ ಮೊದಲು ಎನ ಎಂದು ಬದಲಾಗುತ್ತದೆ. ಯಾನು, ಎನ. ಅದೇ ರೀತಿ ನಮ, ನಮ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವಿಭಕ್ತಿ ಪ್ರತ್ಯಯಗಳನ್ನು ನೇರವಾಗಿ ನಮ ಪದದ ಮೇಲೆ ಸೇರಿಸಬಹುದು. ಎಂಕುಲು ಎಂಬುದು ಎಂಕ್ಲೆ ಎಂದು ಬದಲಾಗುತ್ತದೆ. ಇತರ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸುವ ಮೊದಲು ಎಂಕುಲು ಎಂಬುದು ಎಂಕ್ಲೆ ಎಂದು ಬದಲಾಗುತ್ತದೆ. ಅದೇ ರೀತಿ ಈ ಇತರ ವಿಭಕ್ತಿ ಪ್ರತ್ಯಯ ಸೇರಿಸುವ ಮೊದಲು ನಿನ ಎಂದು ಬದಲಾಗುತ್ತದೆ.
ಅದೇ ರೀತಿ ಈರು ಇರೆ, ನಿಕ್ಕಲು ನಿಕ್ಲೆ. ಇಂಬೆ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಇಂಬೆಯಿಂದೇ ಉಪಯೋಗಿಸಲ್ಪಡುತ್ತದೆ. ಆಯೆ ಆಯೆ ಇಲ್ಲಿ ಕೂಡ ಯಾವುದೇ ಬದಲಾವಣೆ ಇಲ್ಲ. ಮೋಲು ಮೊಲೆ, ಆಲು ಅಲೆ, ಮೊಕ್ಕಲು ಮೊಕ್ಲೆ, ಅಕ್ಕುಲು ಅಕ್ಲೆ, ಮೇರು ಮೆರೆ, ಆರು ಅರೆ, ಒಂದು ಒಂದೇ ಅಥವಾ ನೇ, ಅವು ಅವೇ ಅವೆ ಅಥವಾ ಐ, ನೇಕುಲು ನೆಕ್ಲೆ, ಐಕುಲು ಐಕ್ಲೆ. ಸರಿ, ಈಗ ನಾವು ಕರ್ಮ ವಿಭಕ್ತಿ ಪ್ರತ್ಯಯ ವನ್ನು ಈ ಪದಗಳಿಗೆ ಸೇರಿಸಬೇಕು. ಎನ ಪ್ಲಸ್ ನ, ಎನನು ಅಂದರೆ ನನ್ನನ್ನು. ಕನ್ನಡದಲ್ಲಿ ಇದು ನನ್ ಪ್ಲಸ್ ಅನ್ನು, ನನ್ನನ್ನು. ಎನ ಪ್ಲಸ್ ನ, ಎನನು. ಅದೇ ರೀತಿ ನಮ ಪ್ಲಸ್ ನ, ನಮ್ಮನು. ಕನ್ನಡದಲ್ಲಿ ನಮ್ಮನ್ನು. ಎಂಕ್ಲೆನು, ಎಂಕ್ಲೆ ಪ್ಲಸ್ ನ, ಎಂಕ್ಲೆನು. ಕನ್ನಡದಲ್ಲಿ ನಮ್ಮನ್ನು. ನಿನನು, ನಿನ ಪ್ಲಸ್ ನ, ನಿನನು. ಕನ್ನಡದಲ್ಲಿ ನಿನ್ನನ್ನು. ಇರೆ ಪ್ಲಸ್ ನ, ಇರೇನು. ಕನ್ನಡದಲ್ಲಿ ನಿಮ್ಮನ್ನು. ನಿಕ್ಲೆ ಪ್ಲಸ್ ನ, ನಿಕ್ಲೆನು, ನಿಮ್ಮನ್ನು. ಇಂಬೆ ಪ್ಲಸ್ ನ, ಇಂಬೇನು, ಇವನನ್ನು. ಆಯೆ ಪ್ಲಸ್ ನ, ಆಯನು, ಅವನನ್ನು. ಮೊಲೆ ಪ್ಲಸ್ ನ, ಮೊಲೆನು, ಇವಳನ್ನು. ಅಲೆ ಪ್ಲಸ್ ನ, ಅಲೆನು, ಅವಳನ್ನು. ಮೊಕ್ಲೆ ಪ್ಲಸ್ ನ, ಮೊಕ್ಲೆನು, ಇವರನ್ನು. ಅಕ್ಲೆ ಪ್ಲಸ್ ನ, ಅಕ್ಲೆನು, ಅವರನ್ನು. ಮೆರೆ ಪ್ಲಸ್ ನ, ಮೆರೆನು, ಇವರನ್ನು. ಅರೆ ಪ್ಲಸ್ ನ, ಅರೆನು, ಅವರನ್ನು. ಒಂದೇನು ಅಥವಾ ನೇನು ಅಂದರೆ ಇದನ್ನು. ಅವೇನು ಅಥವಾ ಐನು ಅಂದರೆ ಅದನ್ನು. ನೆಕ್ಲೆನು ಅಂದರೆ ಇವನ್ನು ಅಥವಾ ಇವುಗಳನ್ನು. ಐಕ್ಲೆನು ಅವನ್ನು ಅಥವಾ ಅವುಗಳನ್ನು. ಹೀಗೆ ಸರ್ವನಾಮಗಳು ಕರ್ಮವಿಭಕ್ತಿಯಲ್ಲಿ ಬದಲಾಗುತ್ತವೆ. ಈಗ ಕರ್ಮವಿಭಕ್ತಿಯಲ್ಲಿ ಕೆಲವು ವಾಕ್ಯಗಳನ್ನು ರಚಿಸೋಣ. ರಾಮೆ ರಾವಣನ್ ಕೆರಿಯೇ, ರಾಮನು ರಾವಣನನ್ನು ಕೊಂದನು. ಇಲ್ಲಿ ಕರ್ಮವಿಭಕ್ತಿ ಪ್ರತ್ಯಯ ನ ಅನ್ನು ರಾವಣ ಎಂಬ ಪದಕ್ಕೆ ಸೇರಿಸಲಾಗಿದೆ. ರಾವಣನ್ ರಾವಣನನ್ನು. ಅಮ್ಮ ಎನನ್ ಲೆತ್ತೆರು, ಅಮ್ಮ ನನ್ನನ್ನು ಕರೆದರು. ಅಕ್ಕುಲು ತುದೆನು ಕಡತ್ತೆರು, ಅವರು ನದಿಯನ್ನು ದಾಟಿದರು. ತುದೆ ಅಂದರೆ ನದಿ, ತುದೆನು ಅಂದರೆ ನದಿಯನ್ನು. ಆಯ ಮರನು ಕಡ್ತೆ, ಅವನು ಮರವನ್ನು ಕಡಿದನು. ಮರನು ಅಂದರೆ ಮರವನ್ನು. ಯಾನು ಅಲೆನು ಕಡಪುಡಿಯ, ನಾನು ಅವಳನ್ನು ಕಳುಹಿಸಿದೆ. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಭಕ್ತಿಗಳನ್ನು ಕಲಿಯೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.